म्हणजे कल्पुरा रेफ्रिजरेशन अँड किचन इक्विपमेंट प्रायव्हेट लिमिटेड कंपनी मस्त ನಮಗೆ ಸ್ಟಾಫ್ ಲೇಬರ್ ಅಕೌಂಟ್ಸ್ ನಲ್ಲಿ ಮಸ್ತ್ ಬಂದ ಕೊಡ್ತಾರೆ ಆಗಲೇ ಪೂರ ನಮ್ಮ ಕಲ್ಪುರ ರೆಫ್ರಿಜರೇಷನ್ ಕಿಚನ್ ಇಕ್ವಿಪ್ಮೆಂಟ್ ಮಾತ ಸ್ಟಾಫ್ ಲೇಬರ್ ಕೈ ಚಪ್ಪಳ ಮೂಲಕ ಧನ್ಯವಾದ ಮಸ್ತ್ ಬೇಲೆ ಪಟ್ಟ ಈ ಒಂಜಿ ನೆಟ್ ಒಂದು ಉಂಡೆ ಬೋರ್ಡ್ ಕೊರ್ರೆ ಬರ ಬಂದ ಚೇರ್ ಮಾಡ್ರಿಗೆ ಉಂಡೆ ಕೊರ್ರೆಗೆ ಆಗಲೇ ಅಲ್ಪ ನೀರು ಕೊರ್ರೆಗೆ ಅಲ್ಲ ಮೆಗ್ಗೆ ಹರೀಶ್ ಕಲ್ಕಲ ಸರ್ ಬೈದರು ದೂರ ಗೋವರ್ಧನ್ ಬೈದರ ಆರೆನ ಕಡಪುಡೋಡು ಅಂಚಾದ ಹರೀಶ್ ಅಂಡ ಈಗ ಒಂಜಿ ಮುಖ್ಯದ ಅಭಿನಂದನೆ ತೋರ್ಪಿನ ಹಚ್ಚಿನ ಪೊರ್ತು ಎಂಕಲ್ಲ ಒಂಜಿ ರೆಫ್ರಿಜರೇಷನ್ ಕಂಪನಿ 85 ಶುರುವಾಯಿನಿ ಎಂಕಲ್ಲ 21 ವರ್ಷ ಎಂಕಲ್ಲ ಈ ಪರಿಮಾಣ ಮಾಡಿದ್ರೆ ಜರ್ಮನ್ ರೆಫ್ರಿಜರೇಷನ್ ವರ್ಕ್ಸ್ ಬಂದು ಅದಕ್ಕೆ ಒಂಜಿ ಕಿಂಜ ನಮ್ಮ ಆಫೀಸ್ ಸ್ಟಾರ್ಟ್ ಆಯ್ನ ಇಲ್ಲದ ಜಗತ್ ಸ್ಟಾರ್ಟ್ ಆದ ಕಂಪನಿ ಅದ ಶುರು ಮಾಡ್ತಾಗ ಇತ್ತಾಗಲು ಯಾನ್ ಬಗ್ಗೆ ಬಗ್ಗೆ ಹರೀಶ್ ಕಲ್ಪುರ 85 ಡಿಸೆಂಬರ್ ಆಗಲು ಫಸ್ಟ್ ಯಾನ್ ಆಯ್ತಾ ರೆಫ್ರಿಜರೇಷನ್ ಫಿಟ್ಟಿಂಗ್ ಮಾಡ್ದಂತೆ ಓಕೆ ಎನ್ನ ಮುಲ್ಪ ಆಫೀಸ್ ಬಿಸ್ನೆಸ್ ಬಂಗಾರ ಬಂದಾಗ ಮೇಲ್ ಪೂರ ಫಿಟ್ಟಿಂಗ್ ಮಾಡ್ತದ ವಿಷಯ ಇಲ್ಲಿಕಲ್ ಆಡ್ಕೊಂತಂತ 97 ಎಂಕಲ್ಲ ಕಂಪನಿ ಅಂದ್ರು ಶಿಫ್ಟ್ ಅಂಡ್ ఒక వేరే మధ్యలో అండి ఆ టైంలో గోవాకి మీరు కంప్లీట్ కార్బాన్ మీరు ಶಿಫ್ಟ್ ಮಾಡ್ತದೆ ಇದಕ್ಕೆ ಅಲ್ಪ ಯಾಕಂದ್ರೆ ಸೇಫ್ ಅವೇ ಸುರುಕ ಜರ್ಮನ್ ರೆಫ್ರಿಜರೇಷನ್ ಪಡೆದ ಇಡೀ ಗೋವಾಡ ನಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ ಇಪ್ಪರೆಯವು ಹೋಟೆಲ್ ಇಪ್ಪರೆಯವು ಪೆಂಚನ್ ಇಪ್ಪರೆಯವು ಬೋರ್ಡ್ ಫ್ರಿಜ್ ಇಪ್ಪುಂಡು ಅವರಿಗೆ ಬಂದು ನಾನು ಮತ್ತೆ ಪ್ರೀತಿ ಮೋಕೇಳಿ ಗೋವಾ ತಿನ್ನೋಡು ಬೈದಿದೆ ಅವರಿಗೆ ಟ್ರೈನ್ ಬೋರೆಗೊಂಡು ಅಂತ ಅವರಿಗೆ ಮಸ್ತ್ ಅಭಿನಂದನೆ ಅಂತ ಎನ್ನ ಬಿಸ್ನೆಸ್ ಸಪೋರ್ಟ್ ಮಾಡಿದ್ರೆ ಆಗಲೇ ಬಿಸ್ನೆಸ್ ಹೆಂಗೂ ಸಪೋರ್ಟ್ ಮಾಡ್ತಲ್ಲ ನಮ್ಮ ಇಂಚಿನ ನನ್ನ ಬಿಸ್ನೆಸ್ ದುಂಬೋಡು ಕೇಳೊಂದು ಏನಪ್ಪ ಮುಗಿದಂತ ನಮಸ್ಕಾರ ಈ ಒಂದ್ಸಿ ಪೊರ್ತೋಡು ಬಾರಿ ಮೋಕೆಳ ವೈದ್ಯರಂಚನ ವೆಗ್ಗೆಗ ಹರೀಶ್ ಅಣ್ಣಗ ಅಭಿಮಾನ ದ್ಯೋತಿಕವಾದ ಅನ್ನನೇ ಈ ಮೋಕ್ಯದ ರಂಜನೋತ್ಸವ ಕಾರ್ಯಕ್ರಮದ ಮುಖ್ಯವಾದ ಅಭಿನಂದನೆ ಸಲ್ಲಿಸವನ ಪರ್ತು ಇದು ಭಾಗ್ಯವಯ್ಯ ಪರ್ಪಿನಕ್ಕ ಇನ್ನ ಪುಟ್ಟು ಪರ್ವದ ಈ ಪೊರ್ಲ ಪೊಳಬದ ಈ ಒಂಜಿ ಸಂದರ್ಭಡು ಬೆಕ್ಕೆಗ ಮೋಕ್ಯದ ಈ ಒಂಜಿ ಅಷ್ಟಮಿದ ಪರ್ವಕಾಲದ ಲಾಡು ಅಂಚನೆ ಶ್ರೀ ಮುಖ್ಯ ಪ್ರಾಣ ದೇವೇರ್ನ ಈ ಒಂಜಿ ಮೂರ್ತಿನ ಕೊರ್ಪಿನಂಚಿನ ಈ ಪೊರ್ತು ಇರುವೆರೆಗ್ಲ ಎಡ್ಡೆ ಆವಡು ಪರ್ಪಿನಂಚಿನ ಒಡಿಪುದಗಲ ಉಡಲೆ ಜಿಂಜಿನ ಚೋರಾಯಣ ತಾಟಿದ ಹೊರಟು ಅಭಿನಂದನೆ ಸಲ್ಲಿಸುವುದಿಲ್ಲ.